ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಮಹತೋಬಾರ ಶ್ರೀ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕೋಟಿ ಜಪಯಜ್ಞದ ಸಂಭ್ರಮ. ಲೋಕ ಕಲ್ಯಾಣಾರ್ಥವಾಗಿ, ಮಳೆಗಾಗಿ ಹಾಗೂ ಸಮಗ್ರತೆಗಾಗಿ, ಹಿಂದೂ ಜನರ ಏಕತೆಗಾಗಿ ಹಾಗೂ ಎಲ್ಲರ ಒಳಿತಿಗಾಗಿ ಈ ಒಂದು ಜಪಯಜ್ಞವನ್ನು ಮಾಡುವುದು ನಮ್ಮೆಲ್ಲರ ಸಂಕಲ್ಪ ಆಗಿದೆ. ಮಹತೋಬಾರ ಮಹಾಲಿಂಗೇಶ್ವರ ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡುವ ದೇವರು. ಆ ಒಂದು ನಿಟ್ಟಿನಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಈ ಒಂದು ಜಪಯಜ್ಞ ನಾಳೆ ದಿವಸ ಇಲ್ಲಿ ಆ ಜಪಯಜ್ಞದ ಮಧ್ಯಂತರ ಸಂಖ್ಯಾ ಸಮರ್ಪಣೆ ಕಾರ್ಯಕ್ರಮ ನಡೀಲಿಕ್ಕಿದೆ. ಮಹಾಜಪ ನಡೀಲಿಕ್ಕಿದೆ. ವಿವಿಧ ಕಡೆಗಳಲ್ಲಿ ಜನರು ಬಹಳ ಉತ್ಸುಕತೆಯಿಂದ ಭಾಗಿಯಾಗಿದ್ದಾರೆ. ಆ ಒಂದು ನಡೆಸಿದಂತಹ ಜಪವನ್ನು ಮನೆಗಳಲ್ಲಿ ನಡೆಸಿದಂತಹ ಜಪವನ್ನು ಸಂಖ್ಯೆಯನ್ನು ಇಲ್ಲಿ ದೇವರಿಗೆ ಸಮರ್ಪಿಸಿ ಈ ಒಂದು ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ. ಇಲ್ಲಿ ನಾಳೆ ಸಂಖ್ಯಾ ಸಮರ್ಪಣೆಗೆ ಸುಮಾರು 7 ಕೌಂಟರ್ಗಳನ್ನು ಮಾಡಲಾಗಿದೆ. ಆ 7 ಕೌಂಟರ್ಗಳಲ್ಲಿ ವಿವಿಧ ಕಡೆಗಳಿಂದ ಬಂದಂತಹ ಜನರು ಅವರವರು ಮಾಡಿದಂತಹ ಜಪ ಸಂಖ್ಯೆಯನ್ನು ನಮೂದಿಸಿ ದೇವರಿಗೆ ಯಾರೆಲ್ಲ ಕಾಯಿನ್ ಮುಖಾಂತರ, ನಾಣ್ಯಗಳ ಮುಖಾಂತರ ಜಪ ಮಾಡಿದ್ದಾರೆ ಅಥವಾ 108 ರೂಪಾಯಿಯನ್ನು ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಯಾರಿಗೆ ಆಸಕ್ತಿ, ಯಾರು ಭಕ್ತಿಯಿಂದ ಮಾಡ್ತಾರೆ ಅವರೆಲ್ಲರೂ ಅದನ್ನು ಸಮರ್ಪಣೆ ಮಾಡಲಿಕ್ಕೆ ಒಂದು ಅವಕಾಶ ಇರ್ತದೆ. ಅಲ್ಲ, ಜಪವನ್ನು ಮಾಡಿದವರು ವಿಶೇಷವಾಗಿ ಜಪವನ್ನು ಮಾಡಿದವರು ಅದು ಭಕ್ತಿಯ ಒಂದು ವಿಶೇಷತೆ. ಆ ಜಪ ಮಾಡಿದವರಿಗೆ ಜಪ ಸಂಖ್ಯೆಯನ್ನು ಸಮರ್ಪಿಸಿ ಆ ಕಾರ್ಡನ್ನು ದೇವರಿಗೆ ಪ್ರಸಾದ ಮೂಲಕ ಸಮರ್ಪಿಸಿ ಅದರ ಪ್ರಸಾದ ಮೂಲಕ ಅದನ್ನು ಕಾರ್ಡನ್ನು ವಾಪಸ್ಸು ಪಡೆದು ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಡುವಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ನಾವು ವ್ಯವಸ್ಥೆ ಮಾಡಲಾಗಿದೆ. ಹಾಗೆ ಜನರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಜಪ ಯಜ್ಞದ ತಮ್ಮ ಕಾರ್ಡುಗಳನ್ನು ದೇವರಿಗೆ ಸಮರ್ಪಿಸಿ ಆ ಕಾಡಿನಲ್ಲೇ ದೇವರ ಪ್ರಸಾದವನ್ನು ಕೂಡ ತಗೊಂಡು ಮನೆಯಲ್ಲಿ ತಗೊಂಡೋಗಿ ಇಡಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಅದಲ್ಲದೆ ನಾಳೆ ವಿಶೇಷವಾಗಿ ಇದರ ಮಧ್ಯಂತರ ಜಪ ಸಂಖ್ಯಾ ಸಮರ್ಪಣೆ ನಿಟ್ಟಿನಲ್ಲಿ ಶತರುದ್ರಾಭಿಷೇಕ ಕಾರ್ಯಕ್ರಮ ಕೂಡ ಇದೆ. ಅದರಲ್ಲಿ ಕೂಡ ಜನರು ಭಾಗವಹಿಸಿ ನಂತರ ಪ್ರಸಾದ ಭೋಜನದಲ್ಲಿ ಭಾಗವಹಿಸಿ ಪ್ರಸಾದ ಪಡೆಯಬೇಕಾಗಿ ಈ ಮೂಲಕ ಕೇಳಿಕೊಳ್ತೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.